ಕೊರೋನಾ ವಿರುದ್ಧದ ಹೋರಾಟ ಖಾಸಗಿ ಆಸ್ಪತ್ರೆಲು ಇತ್ತ ಕೈ ಜೋಡಿಸಾದು ಕೊರೋನಾ ರೋಗಿಲೆಗ್ ಎಡ್ಡೆ ಚಿಕಿತ್ಸೆನು ಕೊರೊಂದುಲ್ಲೇರು ದೇರಳಕಟ್ಟೆ ಏನಪ್ಪಯ್ಯ ಮೆಡಿಕಲ್ ಕಾಲೇಜ್ ಬಕ ಆಸ್ಪತ್ರೆ ಸರ್ಕಾರಿ ನಿಯಮಾನುಸಾರ ಕೋವಿಡ್-19 ಕೊರೋನಾ ರೋಗಿಲೆಗ್ ಎಡ್ಡೆ ಗುಣಮಟ್ಟದ ಸೇವೆಲೇನು ಕೊರೊಂದುಲ್ಲೇರು. ರಾಜ್ಯದ ಒಟ್ಟು 518 ಖಾಸಗಿ ಆಸ್ಪತ್ರೆಗಳು ರಾಜ್ಯ ಸರ್ಕಾರದ ಆದೇಶ ಪ್ರಕಾರ ಕೊರೋನಾ ವಿರುದ್ಧದ ಹೋರಾಟಕ್ಕೆ ಕೈ ಜೋಡಿಸಾದು ಚಿಕಿತ್ಸೆನು ಕೊರೊಂದುಲ್ಲೇರು. ಈ ಪೈಕಿಡೆ ಏನಪ್ಪಯ್ಯ ವಿಶ್ವವಿದ್ಯಾಲಯದ ಏನಪ್ಪಯ್ಯ ಆಸ್ಪತ್ರೆ ಬಕ ಕಾಲೇಜಿಡ್ಲ ಒಂದುವೇ ಪ್ರಕಾರ ಎಡ್ಡೆ ಗುಣಮಟ್ಟದ ಸೇವೆಯನ್ನು ಒದಗಾವಂದುಲ್ಲ. ಸರ್ಕಾರದ ಮಾರ್ಗದರ್ಶನದ ಸೂಚನೆ ದಲಕ ಮಾತ್ರೆಗಳ ಸರ್ಕಾರದ ಮಾರ್ಗದರ್ಶಿ ದರ ಸೂಚನೆ ಎಲ್ಲ ಮಾತ್ರೆಗಳ ತೋಜಾವಲೆಕ ಪ್ರದರ್ಶನಗುದ್ದೀತ ಆರೋಗ್ಯ ಇಲಾಖೆದ ಶಿಫಾರಸಿನ ಬತ್ತಿನಕ್ಲೆಗೆ ಸರ್ಕಾರಿ ಸೂಚಿತ ದರ ಬಕ ನೇರವಾದ ಖಾಸಗಿ ಆಸ್ಪತ್ರೆಗೆ ಬತ್ತಿನಕ್ಲೆಗೆ ಖಾಸಗಿ ಆಸ್ಪತ್ರೆದ ದರ ಇಂಚ ರಡ್ಡು ನಮೂನೆದ ದರ ಪಟ್ಟಿಲ್ಲ
ತೆರಿಪಾದ ಪಂಡದು ಏನಪ್ಪಯ್ಯ ವೈದ್ಯಕೀಯ ಕಾಲೇಜ್ ಬೊಕ ಆಸ್ಪತ್ರೆದ ಸೂಪರಿಂಟೆಂಡೆಂಟ್ ಡಾಕ್ಟರ್ ಪದ್ಮನಾಭ ಏನಪ್ಪಯ್ಯ ಆಸ್ಪತ್ರೆಡು ಕೊರೋನಾ ಚಿಕಿತ್ಸೆದ ಸೌಲಭ್ಯದ ಬಗ್ಗೆ ಪೊಲಬು ಕೊರಿಯರು. ನಮ್ಮ ಏನಪ್ಪಯ್ಯ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಯಲ್ಲಿ ಈಗ ಕಳೆದ 3 ತಿಂಗಳಿಂದ ನಾವು ಕೋವಿಡ್ ಪೇಷಂಟನ್ನು ಕೂಡ ಸರ್ಕಾರದ ಅನುಮತಿ ಮೇರೆಗೆ ಇಲ್ಲಿ ಟ್ರೀಟ್ಮೆಂಟನ್ನು ಮಾಡ್ತಾ ಇದ್ದೇವೆ. ಈ ಟ್ರೀಟ್ಮೆಂಟ್ ಮಾಡುವಾಗ ಪೇಷಂಟ್ ಇಲ್ಲಿಗೆ ಬಂದ ಕೂಡಲೇ ನಾವು ಅವರನ್ನು ಟ್ರಯೇಜ್ ಎಂಬ ಏರಿಯಾದಲ್ಲಿ ಬೇರೆ ಬೇರೆ ವಿಭಾಗಕ್ಕೆ ಕಳಿಸ್ತಾ ಇದ್ದೇವೆ. ಮೊದಲನೇದಾಗಿ ಫೀವರ್ ಕ್ಲಿನಿಕ್ಕಿಗೆ ಅವರು ಹೋಗ್ತಾರೆ. ಅಲ್ಲಿಂದ ಅವರ ಸಿಂಪ್ಟಮ್ ಮತ್ತು ಫೀವರನ್ನು ಚೆಕ್ ಮಾಡಿ ಅವರನ್ನು ನಾವು ಸಿಂಪ್ಟಮ್ಯಾಟಿಕ್ ಮತ್ತು ಎಸಿಂಪ್ಟಮ್ಯಾಟಿಕ್ ಎಂದು 2 ಗ್ರೂಪನ್ನು ಮಾಡಿ ಅವರನ್ನು ಸಿಂಪ್ಟಮ್ಯಾಟಿಕ್ ವಾರ್ಡಲ್ಲಿ ಅಡ್ಮಿಟ್ ಮಾಡ್ತೇವೆ. ಮಂಗಳೂರು ಏನಪ್ಪಯ್ಯ ಆಸ್ಪತ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೊದಲನೆಯಾಗಿ ಸರ್ಕಾರದಿಂದ ಅನುಮತಿ ಸಿಕ್ಕಿದ ಕೋವಿಡ್ ಕೇರ್ ಸೆಂಟರ್ ಆಗಿರ್ತದೆ. ನಮ್ಮಲ್ಲಿ ಬರುವ ಎಲ್ಲ ಪೇಷಂಟ್ಗಳನ್ನು ನಾವು ಮೊದಲನೆಯದಾಗಿ ಅವರನ್ನು ಟ್ರಯೇಜ್ ಮಾಡಿ ಫೀವರ್ ಕ್ಲಿನಿಕ್ಕಿಗೆ ಕರ್ಕೊಂಡು ಹೋಗ್ತೇವೆ. ಅಲ್ಲಿ ಸಿಂಪ್ಟಮ್ಯಾಟಿಕ್ ಮತ್ತು ಎಸಿಂಪ್ಟಮ್ಯಾಟಿಕ್ ಎಂದು 2 ಗ್ರೂಪನ್ನು ಮಾಡಿ ನಾವು ಸಿಂಪ್ಟಮ್ಯಾಟಿಕನ್ನು ನಮ್ಮ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡ್ತೇವೆ ಮತ್ತು ಅವರಿಗೆ ಟೆಸ್ಟ್ ಕೂಡ ಮಾಡ್ತೇವೆ. ಎಸಿಂಪ್ಟಮ್ಯಾಟಿಕ್ನವರನ್ನು ನಾವು ಬೇರೆ ನಮ್ಮ ಆಸ್ಪತ್ರೆ ಹೊರಗಡೆ ಒಂದು ಬಿಲ್ಡಿಂಗಲ್ಲಿ ಅವರನ್ನು ಇಟ್ಟು ಚಿಕಿತ್ಸೆ ಕೊಡ್ತೇವೆ. ಎಲ್ಲರಿಗೂ ಗವರ್ಮೆಂಟ್ ಅಪ್ರೂವ್ಡ್ ICMR ಅಪ್ರೂವ್ಡ್ ನಮ್ಮಲ್ಲಿ ಲ್ಯಾಬ್ ಇದೆ. ಅಲ್ಲಿ RT-PCR ಟೆಸ್ಟನ್ನು ಮಾಡಿಸ್ತೇವೆ. ಈ ಟೆಸ್ಟು ಯೂಶ್ವಲಿ 24 ಗಂಟೆ ಒಳಗೆ ರಿಪೋರ್ಟ್ ಬರ್ತದೆ. ಸೊ ಈ 24 ಗಂಟೆಯಲ್ಲಿ ರಿಪೋರ್ಟ್ ಬಂದ ನಂತರ ಅವರನ್ನು ನಾವು ಸಿಂಪ್ಟಮ್ಯಾಟಿಕ್ ಪೇಷಂಟನ್ನು ಆಸ್ಪತ್ರೆಯಲ್ಲೇ ಇಟ್ಟು ಚಿಕಿತ್ಸೆ ಮಾಡ್ತೇವೆ. ಈ ಸಿಂಪ್ಟಮ್ಯಾಟಿಕನ್ನು ಹೊರಗಡೆ ಇಟ್ಟು 1 ವಾರ 10 ದಿವಸ ಅಬ್ಸರ್ವ್ ಮಾಡ್ತೇವೆ. ಅದು ಕ್ವಾರಂಟೈನ್ ಎಂದು ಹೇಳ್ತೇವೆ. ಮತ್ತು 10 ದಿವಸ ಕಳೆದು ಅವರಿಗೆ ಪುನಃ ಟೆಸ್ಟ್ ಮಾಡ್ತೇವೆ. ನೆಗೆಟಿವ್ ಆದರೆ ಅವರನ್ನು ಮನೆಗೆ ಕಳಿಸ್ತೇವೆ. ಮತ್ತು ಸಿಂಪ್ಟಮ್ಯಾಟಿಕ್ ಗ್ರೂಪಲ್ಲಿ 100ರಲ್ಲಿ 10 ಪೇಷಂಟ್ ICU ಚಿಕಿತ್ಸೆ ಬೇಕಾಗ್ತದೆ. ಅದಕ್ಕೆ ಕೂಡ ನಮ್ಮಲ್ಲಿ ಫೆಸಿಲಿಟಿ ಉಂಟು. ನಮ್ಮಲ್ಲಿ 13 ಬೆಡ್ಡಿನ ಕೋವಿಡ್ ಕೇರ್ ICU ಇದೆ. ಅದರಲ್ಲಿ ಈಗಾಗಲೇ 10 ಪೇಷಂಟು ಚಿಕಿತ್ಸೆಯನ್ನು ಡೈಲಿ ಮಾಡ್ತಾ ಇದ್ದೇವೆ. ಈಗ ಕಳೆದ 3 ತಿಂಗಳಿಂದ ಈ ICUವಿನಲ್ಲಿ ಹಲವು ಅದರ ತೊಂದರೆಗಳಿಂದಾಗಿ ಪೇಷಂಟ್ನ ಬೇರೆ ಕಾಯಿಲೆಗಳಿಂದಾಗಿ ಕೋವಿಡ್ ರೋಗದಿಂದಲೂ ಕೂಡ ನಮಗೆ ICU ಕೇರ್ ಕೊಡುವಾಗ ತುಂಬ ಕಷ್ಟಗಳು ಬರ್ತವೆ. ಅವುಗಳನ್ನೆಲ್ಲ ಸಾಧಿಸಿ ನಾವು ಸುಮಾರು ಪೇಷಂಟ್ಗಳಿಗೆ ಒಳ್ಳೆಯ ರಿಸಲ್ಟನ್ನು ಕೊಟ್ಟಿದ್ದೇವೆ. ಈಗ 100 ಪೇಷಂಟ್ ICUನಲ್ಲಿ 5 ಪೇಷಂಟ್ ಈಗಾಗಲೇ ಮರಣ ಹೊಂದಿದ್ದಾರೆ. ಅವರಿಗೆ ಮರಣ ಹೊಂದಿದರೆ ಗವರ್ಮೆಂಟಿನ ಪ್ರಕಾರವೇ ನಾವು ಅವರನ್ನು ಶವ ಸಂಸ್ಕಾರ ಕೂಡ ಮಾಡುವ ಫೆಸಿಲಿಟಿ ನಮ್ಮ ಆಸ್ಪತ್ರೆಯಿಂದ ಮಾಡಿಕೊಡಲಾಗ್ತದೆ. ಇದು ಕೋವಿಡ್ ಟೆಸ್ಟ್ ಮಾಡಲಿಕ್ಕೆ ನಾವು ಗೌರ್ಮೆಂಟ್ ರೇಟು 2250 ಮಾಡಿಕೊಡ್ತೇವೆ. ಬೇರೆ ಪೇಷಂಟ್ಗಳಿಗೆ 3000, 3500 ನಾವು ಚಾರ್ಜ್ ಮಾಡ್ತೇವೆ. ಮತ್ತು ಅವರು ಜನರಲ್ ವಾರ್ಡಲ್ಲಿ ಅಡ್ಮಿಟ್ ಮಾಡಿದರೆ ನಾವು ಅವರಿಗೆ ಪೇಷಂಟ್ಗಳಿಗೆ ಫ್ರೀ ಚಿಕಿತ್ಸೆಯನ್ನು ಕೊಡ್ತೇವೆ. ಅವರ ICUಯಲ್ಲಿ ಅಡ್ಮಿಟ್ ಮಾಡಿದರು ಫ್ರೀಯನ್ನು ಕೊಡ್ತೇವೆ. ಆದರೆ ಸರ್ಕಾರದ ಸ್ಕೀಮಿನ ಪ್ರಕಾರ ಆಯುಷ್ಮಾನ್ ಮತ್ತು ಬೇರೆ ಸ್ಕೀಮ್ಗಳ ಪ್ರಕಾರ ಆಸ್ಪತ್ರೆಗೆ ಅವರು ನಮಗೆ ದುಡ್ಡು ಕೊಡ್ತಾರೆ. ಪೇಷಂಟ್ಗಳಿಗೆಲ್ಲ ಚಿಕಿತ್ಸೆಯನ್ನು ಫ್ರೀ ಮಾಡಿಕೊಡಲಾಗ್ತದೆ. ನಮ್ಮ ಜಿಲ್ಲೆಡು ಕೊರೋನಾ ಸೋಂಕಿತರ ಸಂಖ್ಯೆ ದಿನದ ದಿನ ಜಾಸ್ತಿ ಆವದುಂಡು. ಖಾಸಗಿ ಆಸ್ಪತ್ರೆಡು ಕೊರೋನಾ ಚಿಕಿತ್ಸೆ ಪಡೆಯರೆ ಕಟ್ಟುನಿಟ್ಟದ ಕ್ರಮಗಳು ಜಾರಿಡುಂಡು. ಸರ್ಕಾರಿ ನೋಡಲ್ ಅಧಿಕಾರಿ ಶಿಫಾರಸ್ ಮಲ್ತಿಬೊಕ್ಕನೆ ಖಾಸಗಿ ಆಸ್ಪತ್ರೆಗೆ ಬರೋಲಿ ಪಂಡದ ತೆರಿಪಾಯಿನ ಏನಪ್ಪಯ್ಯ ಮೆಡಿಕಲ್ ಕಾಲೇಜ್ ಬೊಕ ಆಸ್ಪತ್ರೆದ ಡೀನ್ ಡಾಕ್ಟರ್ ಅಭಯ್ ನಿರ್ಗುಡೆ ಏನಪ್ಪಯ್ಯ ಆಸ್ಪತ್ರೆ ಕೊರೋನಾ ನಿಯಂತ್ರಣಕ್ಕೆ ಕಠಿಣ ಹೋರಾಟಡು ಜಿಲ್ಲಾಡಳಿತದೊಟ್ಟಿಗೆ ಕೈಜೋಡಿ ಸಾಧನೆ ಎಡ್ಡ ಗುಣಮಟ್ಟದ ಸೇವೆಯನ್ನು ರೋಗಿಗಳಿಗೆ ಕೊರೊಂದುಲ್ಲ ಪಂಡದ ತೆರಿಪಾಯರು. At Yenapaya Medical College Hospital, Derlakatte,
After the approval of Government of Karnataka and District Health Administration, we are taking care and supporting in the treatment of COVID positive patients and COVID symptomatic patients and those who are suspected for COVID. Once the patient enters the hospital, they will undergo a triage clinic. At the triage clinic, they will be screened for fever. All fever cases will be referred to the fever clinic, and at the fever clinic, they will be screened for, as per the ICMR criteria, about whether they are COVID suspected or not. COVID suspected will be admitted in the isolation facility, and we have ICMR approved RT-PCR testing lab where the test will be done. Once they are positive, they will be treated, transported to the COVID ward, and once they are negative, they will be under the facility for isolation and they will be discharged as per the government guidelines. All reports we are sending to, we have designated fever facility, designated isolation facility, designated COVID facility where there are 30 beds for isolation, 30 beds for COVID positive patients, and 10 beds for as ICU patients. Also we have 100 bedded COVID care facility where asymptomatic COVID positive patients which includes primary contacts, travelers referred from the government has been taken care. They will be given food. They are all facilities for the stay, and they will be discharged as per the government criteria and guidelines. All this is happening in consultation with the district health administration. So we are also regularly training our healthcare providers in treatment, infection control. We develop a training module, and this has been updated. We have set our protocols for the prevention and control of infection for the healthcare providers. All the healthcare providers have been trained in COVID care and support. Thank you. ಅಂತೂ ಕೊರೋನಾ ವಿರುದ್ಧದ ಹೋರಾಟಡು ಏನಪಯ್ಯ ಆಸ್ಪತ್ರೆ ಎಡ್ಡೆ ಗುಣಮಟ್ಟದ ಸೇವೆಯನ್ನು ಕೊರೊಂದು ನಿಯಂತ್ರಣಕ್ಕೆ ಬೋಡಾದ ಮಲ್ಲ ಮಟ್ಟದ ಗುಣಮಟ್ಟದ ಸೇವೆಯನ್ನು ಸಮಾಜಕ್ಕೂ ಒದಗಾವೊಂದುಲ್ಲೇರು.